ಎನ್ಆರ್ಸಿ ಪೌರತ್ವದ ಕುರಿತು ಎನ್ಡಿಎ ಸರ್ಕಾರದಿಂದ ಅನಗತ್ಯವಾಗಿ ಭೀತಿ ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಆರೋಪಿಸಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎನ್ಸಿಆರ್ಟಿಯಿಂದ ಎಲ್ಲ ಬಡವರಿಗೂ ಕೂಡ ತೊಂದರೆಯಾಗುತ್ತೆ. ಜನರಲ್ಲಿ ಒಂದು ರೀತಿಯ ಆತಂಕ ಈಗ ಮೂಡಿದೆ. ಈ ರೀತಿಯ ಆತಂಕ ಯಾಕೆ ಬೇಕು? ಬ್ಲ್ಯಾಕ್ ಮನಿ ಎಲ್ಲಿದೆ ಅಂತ ಸರ್ಕಾರ ನೋಡಬೇಕೆ ಹೊರತು ಜನರಲ್ಲ. ಕೇಂದ್ರ ಸರ್ಕಾರ ಸಂಘರ್ಷವನ್ನ ಆಹ್ವಾನಿಸ್ತಾ ಇದೆ. ಕರ್ನಾಟಕದಲ್ಲಿ ಯಾವ ಗಲಭೆ ಲಾಠಿ ಚಾರ್ಜ್ ದೊಂಬಿ ಆಗದಿದ್ರು 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ರು. ಜನರ ಪ್ರತಿಭಟಿಸುವ ಹಕ್ಕನ್ನ ಕಸಿಯಲು ಯತ್ನಿಸಿದ್ರು ಅಂತ ವೀರಪ್ಪ ಮೊಯ್ಲಿ ಆರೋಪಿಸಿದ್ರು. ಇಡೀ ದೇಶದಲ್ಲಿ ಸುಮಾರು 40 ಅಂತ ಡಿಟೆನ್ಷನ್ ಕ್ಯಾಂಪ್ ಅನ್ನು ಮಾಡ್ತೀರಿ ಅಂತ ಹೇಳಿದೆ. ಬಹುಶಃ ಇದು ನಮ್ಮ ಪಾರ್ಟಿಷನ್ ಆದಾಗ 1947 ನಲ್ಲಿ ಪಾಕಿಸ್ತಾನ ಮತ್ತು ಭಾರತ ಆದಾಗ ಅನೇಕ ಕ್ಯಾಂಪ್ಗಳನ್ನು ಮಾಡಬೇಕಾಯಿತು. ಇಲ್ಲಿಯೂ ಮಾಡಬೇಕಾಯಿತು, ಪಾಕಿಸ್ತಾನದಲ್ಲಿ ಮಾಡಿದ್ರು ರೆಫ್ಯೂಜಿಗಳು. ಅದಕ್ಕೆ ಆತಂಕ, ಬದುಕಿನಲ್ಲಿ ಯಾಕೆ ಈ ಆತಂಕ ಬೇಕು? ಒಬ್ಬ ತಾನು ಈ ದೇಶದ ನಾಗರಿಕ ಅಂತ ಹೇಳಲಿಕ್ಕೆ ಅವನು ಪ್ರೂವ್ ಮಾಡಬೇಕು. ಸರ್ಕಾರ ಕಂಡುಹಿಡಬೇಕು, ಸರ್ಕಾರ ಮಾಡಬೇಕು ಹೊರತು ಅವನಿಗೆ ಆ ಬರ್ಡನ್ ಆಫ್ ಪ್ರೂಫ್ ಅಲ್ಲ. ಡಿಮಾನಿಟೈಸೇಷನ್ ಅಲ್ಲಿ ಕೂಡ ಬರ್ಡನ್ ಆಫ್ ಪ್ರೂಫ್ ಯಾರ ಹಣ ಇದೆ ಅವರೇ ಪ್ರೂವ್ ಮಾಡಬೇಕು. ಈ ಬ್ಲ್ಯಾಕ್ ಮನಿ ಯಾವುದು ಅಂತೇಳಿ ಸರ್ಕಾರ ಮಾಡಬೇಕು ಹೊರತು ನಾಗರಿಕರು ಮಾಡೋದಲ್ಲ. ಅದೇ ಪ್ರಕಾರ ಇವತ್ತು ಎರಡು ಕೂಡ ಇದು ಈ ಸಿಎಎ ಏನಿದೆ ಅದು ಸಂಪೂರ್ಣವಾಗಿ ಒಂದು ಜನಾಂಗದ ಮೇಲೆ ವಿರುದ್ಧ ಆಗಿದೆ. ಅದು ಆರ್ಟಿಕಲ್ 14 ಪ್ರಕಾರ, ಆರ್ಟಿಕಲ್ 19 ಪ್ರಕಾರ ಜನಾಂಗವನ್ನು ಪ್ರತ್ಯೇಕ ಮಾಡಲಿಕ್ಕೆ ಆಗೋದಿಲ್ಲ. ಬಹುಶಃ ಇಡೀ ದೇಶದ ಸಂವಿಧಾನದ ಇತಿಹಾಸದಲ್ಲಿ ಕೆಲವು ಜಾತಿಗಳನ್ನು ಬಿಟ್ಟು, ಸಮುದಾಯವನ್ನು ಬಿಟ್ಟು ಕಾನೂನು ಮಾಡಿದ್ದು ಇವತ್ತಿಗೆ ಬಂದಿಲ್ಲ. ನಮ್ಮ ದೇಶದಲ್ಲಿ ಆಗಲಿಲ್ಲ, ದೇಶದಲ್ಲಿ ಆಗಲೂಬಾರದು.